Let's all read it together. When Jesus therefore had received the vinegar, he said, "It is finished." And he bowed his head and gave up the ghost. ಕನ್ನಡ. ಯೇಸು ಆ ಹುಳಿ ರಸವನ್ನು ಸೇವಿಸುತ್ತಲೇ ಎಲ್ಲ ನೆರವೇರಿತು ಎಂದು ನುಡಿದು ತಲೆಬಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿದರು. Jesus said, "It is finished." ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಎಲ್ಲವೂ ಮುಗಿಯಿತು ಎಂಬುದಾಗಿ. Only after saying it is finished, he gave up his spirit. ಇಲ್ಲಿ ಯಾವಾಗ ಯೇಸು ಎಲ್ಲವೂ ಮುಗಿಯಿತು ಎಂದು ಹೇಳಿದ ನಂತರ ತನ್ನ ಆತ್ಮವನ್ನ ಒಪ್ಪಿಸಿಕೊಡ್ತಾ ಇದ್ದಾರೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. So this word, "it is finished," is very, very powerful. ಈಗ ಇಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿರುವಂತಹ ಪದ ತುಂಬಾ ಶಕ್ತಿಶಾಲಿಯುಳ್ಳದ್ದು. So we are going to study today what Jesus finished on the cross. ಈಗ ನಾವು ನೋಡೋಣ, ಇಂದು ನಾವು ಕಲಿತಿರುವಂತಹ ವಿಷಯ, ಇಲ್ಲಿ ಯೇಸುಸ್ವಾಮಿ ಶಿಲುಬೆ ಮೇಲೆ ಯಾವ ರೀತಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಕಾರ್ಯವನ್ನು ಮಾಡಿದ್ದಾರೆ. Because again and again I will be speaking the same word. When my word abides in you, Jesus said, "You shall know the truth, and the truth will set you free." ಈಗ ಇಲ್ಲಿ ದೇವರ ವಾಕ್ಯ ಪದೇ ಪದೇ ಹೇಳ್ತದೆ, ನೀವು ಯಾವಾಗ ಪದೇ ಪದೇ ದೇವರ ವಾಕ್ಯವನ್ನ ನುಡಿತಿರ್ತೀರೋ ಆ ವಾಕ್ಯದಲ್ಲಿರುವಂತಹ ಸತ್ಯವು ನಿಮಗೆ ಸಂಪೂರ್ಣವಾದ ಬಿಡುಗಡೆಯನ್ನು ಕೊಡುವಂಥದ್ದು ಎಂಬುದಾಗಿ. So when you understand what Jesus finished on the cross for you and for me, we can have a claim of that inheritance that belongs to us. ಈಗ ಯೇಸು ಶಿಲುಬೆಯಲ್ಲಿ ಯಾವ ಕಾರ್ಯವನ್ನು ಮಾಡಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಿದಾರೋ ಆ ವಾಕ್ಯದಲ್ಲಿರುವಂತಹ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡಾಗ ದೇವರು ನಮಗೆ ಏನೆಲ್ಲ ಪಿತ್ರಾರ್ಜಿತ ಆ ಆಶೀರ್ವಾದ ಕೊಟ್ಟಿದ್ದಾರೋ ಅವುಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. The first thing that Jesus finished on the cross when he said it is finished is, right from the book of Genesis, prophecies and scriptures were spoken about him, that he would come and deliver his people, he would go through suffering. So all prophecies Jesus finished on the cross. ಇಲ್ಲಿ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳುವಂತಹ ಕಾರ್ಯವನ್ನು ನೋಡುವಾಗ ಆದಿ ಕಾರಣದಿಂದ ಹಿಡಿದು ಎಲ್ಲ ಪ್ರವಾದಿಗಳ ಮೂಲಕ ದೇವರು ಏನನ್ನು ನುಡಿದಿದ್ದಾರೋ, ಲೋಕಕ್ಕೆ ಒಬ್ಬ ಲೋಕರಕ್ಷಕನು ಬರ್ತಾನೆ, ಅವನು ಇಡೀ ಮಾನವ ಕುಲದ ಎಲ್ಲರ ಪಾಪಗಳನ್ನ ತನ್ನ ಶರೀರದ ಮೇಲೆ ಹಾಕಿಕೊಂಡು ಇಡೀ ಮಾನವ ಕುಲವನ್ನ ಎಲ್ಲ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಶಿಲುಬೆ ಯಾತನೆಯನ್ನು ಅನುಭವಿಸಿ ನಮ್ಮನ್ನ ಪಾಪದಿಂದಲೂ ಶಾಪದಿಂದಲೂ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. So Jesus suffered, and the suffering of Christ was already prophesied in the Bible. ಇಲ್ಲಿ ಯೇಸುವು ಶಿಲುಬೆ ಮೇಲೆ ಯಾತನೆಯನ್ನು ಅನುಭವಿಸುತ್ತಿರುವಂತಹ ಎಲ್ಲಾ ಕಾರ್ಯಗಳನ್ನ ಪ್ರವಾದಿಗಳ ಮೂಲಕ ದೇವರು ಮೊದಲೇ ಪ್ರವಾದಿಸಿದ್ರು. In Psalms 22, it ಕೀರ್ತನೆ speaks about Jesus' suffering on the cross. ಕೀರ್ತನೆಯ 22ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಯೇಸು ಯಾವುದೆಲ್ಲ ಆ ನೋವುಗಳನ್ನ ಚಿತ್ರಹಿಂಸೆಯನ್ನು ಅನುಭವಿಸಬೇಕಿತ್ತು ಎಂಬುದಾಗಿ ಮೊದಲೇ ಪ್ರವಾದನೆ ಮಾಡಲಾಗಿದೆ. When you look at the cross behind of Jesus and you look at him hanging on the cross, many people say that Jesus had 5 wounds. ನಾವು ಶಿಲುಬೆ ಮೇಲೆ ನೇತಾಡುವಂತ ಯೇಸುವನ್ನು ನೋಡುವಾಗ ಅನೇಕ ಮಕ್ಕಳು ಈ ರೀತಿ ಹೇಳ್ತಾರೆ, ಯೇಸು ಪಂಚ ಗಾಯಗಳಿಂದ ನೋವನ್ನು ಅನುಭವಿಸಿದರು ಎಂಬುದಾಗಿ. But when you look into the Bible in Psalms 22, it does not speak about 5 wounds, but it says there was not a single part of his body, external or internal, which was left undamaged. Every organ of his body was damaged. ಇಲ್ಲಿ ನಾವು ನೋಡುವ ರೀತಿಯಲ್ಲಿ ಶಿಲುಬೆಯಲ್ಲಿ ನೋಡುವಂತಹ ಆ ರೀತಿಯ ಪಂಚಗಾಯಗಳೆಲ್ಲ ಕೀರ್ತನೆ 22ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಪ್ರತಿಯೊಂದು ಅಂಗಾಂಗಗಳು, ಅವರ ಹೊರಗಡೆ ಒಳಗಡೆ ಇದ್ದಂತಹ ಪ್ರತಿಯೊಂದು ಅಂಗಾಂಗಗಳು ಕೂಡ ಸಂಪೂರ್ಣವಾಗಿ ಆ ಗಾಯಕ್ಕೆ ತುತ್ತಾಗಿತ್ತು ಎಂಬುದಾಗಿ. 22:11 Be not far from me, for trouble is near, for there is none to help me. ನನ್ನಿಂದ ದೂರವಾಗಿರಬೇಡ, ಇಕ್ಕಟ್ಟು ಸಮೀಪವಾಗಿದೆ, ನನಗೆ ಸಹಾಯಕನು ಯಾರೂ ಇಲ್ಲ. He is talking about Jesus' suffering on the cross. ಈಗ ಇಲ್ಲಿ ಮಾತಾಡ್ತಿರುವಂತಹ ಒಂದು
ತಿಳಿಸಿರುವಂತಹ ಒಂದು ಕಾರ್ಯ ಬಂದು ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಯಾವ ಯಾತನೆಯನ್ನು ಅನುಭವಿಸಿದ್ದಾರೆ ಎಂಬುದಾಗಿ ತೋರಿಸ್ತಾ ಇದೆ. How many times do you think Jesus suffered? ಈಗ ಎಷ್ಟು ಸಂದರ್ಭದಲ್ಲಿ ನೀವು ಯೇಸು ಸ್ವಾಮಿ ಯಾವ ರೀತಿಯ ಆ ಚಿತ್ರಹಿಂಸೆಯನ್ನು ಅನುಭವಿಸ್ತೀರಿ ಎಂಬುದಾಗಿ ಆಲೋಚನೆ ಮಾಡಿದಿರಿ? According to you, did Jesus suffer only on the cross? ಈಗ ಯೇಸು ಸ್ವಾಮಿ ನಿಮ್ಮ ಪ್ರಕಾರ ಕೇವಲ ಶಿಲುಬೆ ಮೇಲೆ ಮಾತ್ರ ಯಾತನೆಯನ್ನು ಅನುಭವಿಸಿದ್ರಾ? Did he suffer only on the cross? ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾತ್ರ ಯಾತನೆಯನ್ನು ಅನುಭವಿಸಿದ್ರಾ? Let's see the answer, what the Bible has to say. ಈಗ ನೋಡೋಣ ಈ ಪ್ರಶ್ನೆಗಿರುವಂತಹ ಉತ್ತರ ದೇವರ ವಾಕ್ಯದಲ್ಲಿ ಏನಂತ ಬರೆದಿದೆ ಎಂಬುದಾಗಿ. Hebrews chapter 5 verse 6, then we'll come back to 22. Hebrews chapter 5 verse 6 says, as he said also in another place, you are a priest forever after the order of Melchizedek. Jesus, who in the days of his flesh, when he had offered up praise and supplication with strong crying, just put it in English, Hebrews 5:6. Praise the Lord. Praise the Lord. Hallelujah. Hallelujah. What's that? Verse 6, verse 7. ಹಿಬ್ರಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 7 ನೋಡೋಣ. Who in the days of his flesh, when he had offered up prayers and supplication with strong crying, say that, strong crying and tears unto him that was able to save him from death, and was heard in that he feared. ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 5ನೇ ಅಧ್ಯಾಯ ವಾಕ್ಯ 7ರಲ್ಲಿ ಹೇಳ್ತಾ ಇದೆ, ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನ ಆಲಿಸಿದರು. Many people say Jesus is the Son of God and therefore God always was with him and he had no problem. But the Bible says, even when he was in his mother's womb, the devil had his eyes fixed on him and he wanted to kill him every moment of his life. And the Bible says, Jesus would cry to his Father with tears day and night, asking his Father to save him, and the Bible says God the Father heard his prayers and saved him. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅನೇಕರು ಈ ರೀತಿ ತಿಳ್ಕೊಂಡಿರ್ಬೋದು, ಯೇಸು ದೇವರ ಪುತ್ರವಾಗಿದ್ದಾರೆ, ಯೇಸು ದೇವರ ಮಗನಾಗಿದ್ದಾರೆ, ದೇವರು ಸದಾಕಾಲ ತನ್ನ ಮಗನ ಅಂತ ಯೇಸುವಿನ ಜೊತೆಲಿ ಇರ್ತಾರೆ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಪ್ರಿಯರೇ, ಯೇಸು ಪ್ರತಿಯೊಂದು ಕ್ಷಣದಲ್ಲೂ ಸಹ ಯಾತನೆಯನ್ನ ಅನುಭವಿಸುವಂತಹ ನಿಮಿಷವನ್ನು ನಾವು ಕಾಣ್ತೇವೆ. ಅಲ್ಲಿ ತಾಯಿಯ ಗರ್ಭದಲ್ಲಿ ಇರುವಂತಹ ನಿಮಿಷದಲ್ಲೇ ನಾವು ನೋಡ್ತೇವೆ, ಸೈತಾನನು ಅನೇಕ ಮಕ್ಕಳನ್ನು ಉಪಯೋಗಿಸಿಕೊಂಡು ತಾಯಿಯ ಗರ್ಭದಲ್ಲಿ ಇರುವಂತಹ ಆ ನಿಮಿಷದಿಂದ ಇದು ಅನೇಕ ಸಂದರ್ಭಗಳಲ್ಲಿ ಅವರನ್ನ ಕೊಲೆ ಮಾಡಬೇಕೆಂಬುದಾಗಿ ಪ್ರಯತ್ನ ಪಡಿಸಿದ. ಅದಕ್ಕಾಗಿ ನೋಡ್ತೇವೆ, ಆ ಕ್ಷಣದಲ್ಲೂ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ತನ್ನ ತಂದೆಯ ಬಳಿಯಲ್ಲಿ ಕಣ್ಣೀರಿಡುತ್ತಾ ಉಚ್ಚ ಸ್ವರದೊಂದಿಗೆ ಅವರು ಕೂಗುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಯನ್ನ ತಂದೆಯಾದಂಥ ದೇವರು ಆಲಿಸಿದರು. You see, the Bible says the Father saved him. ಈಗ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, the Father saved him from death. ತಂದೆಯಾದಂಥ ದೇವರು ಆ ಯೇಸುವನ್ನ ಮರಣದಿಂದ ರಕ್ಷಿಸಿದರು ಎಂಬುದಾಗಿ. But what kind of death? ಆದರೆ ಯಾವ ವಿಧವಾದಂತಹ ಮರಣದಿಂದ ರಕ್ಷಿಸಿದರು? The devil wanted to kill him in the storm. The devil wanted him to be stoned to death. The devil was trying his best to kill him. ಈಗ ಅಲ್ಲಿ ನಾವು ನೋಡ್ತೇವೆ, ಸೈತಾನನು ಅನೇಕ ವಿಧವಾದ ರೀತಿಯಲ್ಲಿ ಯೇಸುವನ್ನ ಕೊಲೆ ಮಾಡಲಿಕ್ಕೆ ಅವನು ತನ್ನ ಪ್ರಯತ್ನವನ್ನೆಲ್ಲ ಮಾಡ್ತಾ ಇರ್ತಾನೆ. ಅವನು ಇದು ಸರೋವರದ ಮಧ್ಯದಲ್ಲಿ ಸುಂಟರಗಾಳಿಯನ್ನು ಎಬ್ಬಿಸಿ ಅಲ್ಲಿ ಯೇಸುವನ್ನ ಕೊಲೆ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದ್ದ. ಅಷ್ಟು ಮಾತ್ರವಲ್ಲ, ಕಲ್ಲುಗಳನ್ನ ಅವರ ಮೇಲೆ ಎಸೆದು ಮರಳುಗಡಿನಲ್ಲಿ ಅವರನ್ನ ಸಂಪೂರ್ಣ ಮರ್ಡರ್ ಮಾಡಬೇಕೆಂಬುದಾಗಿ ಸಹ ಯೋಚನೆ ಮಾಡಿದ. Then how come God did not save him when he was being crucified on the cross? ಹಾಗಾದ್ರೆ ಇಲ್ಲಿ ಶಿಲುಬೆಯ ಮೇಲೆ ಅಷ್ಟೊಂದು ಚಿತ್ರಹಿಂಸೆಯನ್ನು ಅನುಭವಿಸುವಾಗ ಅಲ್ಲಿ ದೇವರು ಯಾವ ರೀತಿ ಅಲ್ಲಿ ಅವರನ್ನ ಕಾಪಾಡಿದ್ರು? What is so special about the cross? ಈಗ ಆ ಶಿಲುಬೆಯ ಆ ಮಹತ್ವ ಏನು?
Why Jesus had to die only on the cross? Why not somewhere else? ಯಾಕೆ ಯೇಸುಸ್ವಾಮಿ ಶಿಲುಬೆ ಮೇಲೆ ಮಾತ್ರ ಮರಣ ಹೊಂದಬೇಕಿತ್ತು, ಬೇರೆ ಎಲ್ಲೂ ಕೂಡ ಮರಣ ಹೊಂದಲಿಲ್ಲ? A person lives a life of disobedience, the curse comes on that person, and therefore he is hanged on the cross according to the law. ಇದು ಅಲ್ಲಿ ಆ ಕಾಲದಲ್ಲಿದ್ದಂತಹ ಆಜ್ಞೆಯ ಪ್ರಕಾರ, ಧರ್ಮಶಾಸ್ತ್ರದ ಆಜ್ಞೆಯ ಪ್ರಕಾರ, ಒಂದು ವ್ಯಕ್ತಿ ಯಾವಾಗ ದೇವರಿಗೆ ಅವಿಧನಾಗಿ ಅದೇ ಕ್ಷಣದಲ್ಲಿ ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿದಂತ ವ್ಯಕ್ತಿಯಾಗಿ ಶಾಪಗ್ರಸ್ತನಾಗ್ತಿದ್ದ, ಅಂತಹ ವ್ಯಕ್ತಿಯನ್ನ ಶಿಲುಬೆಯಲ್ಲಿ ಹಾಕಿ ಜಡಿಯಬೇಕಿತ್ತು ಎಂಬುದಾಗಿ ಒಂದು ಕಾನೂನು ಇತ್ತು. Praise the Lord. ಪ್ರೈಸ್ ದ ಲಾರ್ಡ್. When Jesus was led to the cross, he embraced the cross with joy, the Bible says. ದೇವರ ವಾಕ್ಯ ಹೇಳ್ತದೆ, Hebrews 2. ಯೇಸು ಸ್ವಾಮಿ ಆ ಶಿಲುಬೆ ಯಾತನೆಯನ್ನು ಅನುಭವಿಸುವಾಗಲೂ ಕೂಡ ಸಂತೋಷದೊಂದಿಗೆ ಶಿಲುಬೆ ಯಾತನೆಯನ್ನು ಅನುಭವಿಸಿದ್ರು. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hebrews 12:2. Look at what the Bible says. Many people believe that Jesus embraced the cross with sorrow in his heart, but the Bible says Jesus embraced the cross with joy in his heart. Looking unto Jesus, the author and finisher of our faith, who for the, put it in English, brother, who for the joy, say that joy, ಜಾಯ್, say that joy, ಜಾಯ್, say that joy, ಜಾಯ್. please say that joy. Jesus did not embrace the cross with sorrow, but he embraced the cross with joy that was set before him. He endured the cross, despising the shame, and he sat down at the right hand of the throne of God. ಇಲ್ಲಿ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಾಕ್ಯ 2 ಹೇಳ್ತಾ ಇದೆ, ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನ ತಾಳ್ಮೆಯಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಆನಂದಕ್ಕೋಸ್ಕರ ಆನಂದ. ಆನಂದಕ್ಕೋಸ್ಕರ ಆನಂದ. ಆನಂದಕ್ಕೋಸ್ಕರ ಆನಂದ. ಆನಂದಕ್ಕೋಸ್ಕರ ಆನಂದ. ಆನಂದಕ್ಕೋಸ್ಕರ. When you look at the cross, you will say Jesus was crying, Jesus had sorrow. But the Bible says no, Jesus embraced the cross with joy. ನೀವು ಶಿಲುಬೆಯನ್ನು ನೋಡುವಾಗ ಅಲ್ಲಿ ಯೇಸುವಿನ ಆ ಯಾತೆಯನ್ನು ನೋಡಿ ನೀವು ತಿಳ್ಕೊಳ್ಬಹುದು, ಯೇಸು ಸ್ವಾಮಿ ಅಷ್ಟೊಂದು ಚಿತ್ರಹಿಂಸೆಯನ್ನು ಅನುಭವಿಸುವಾಗ ಅಯ್ಯೋ ಕಣ್ಣೀರಿನಿಂದ ಯಾತನೆಯಿಂದ ಆ ಒಂದು ದುಃಖದಿಂದ ಅನುಭವಿಸಿರ್ಬೋದು ಎಂಬುದಾಗಿ. ಆ ರೀತಿ ಹೇಳ್ತಲ್ಲ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ, ಆನಂದದಿಂದ ಅವರು ಶಿಲುಬೆಯ ಯಾತನೆಯನ್ನ ಸಂಪೂರ್ಣವಾಗಿ ಅವಮಾನವನ್ನ ಎಲ್ಲವನ್ನ ಸಹಿಸಿಕೊಂಡು ಆ ಯಾತನೆಯನ್ನ ಅನುಭವಿಸಿದ್ರು ಎಂಬುದಾಗಿ. ಆನಂದದಿಂದ. Hallelujah. 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 Come, my friend. Yesterday this brother had come with a Praise the different Lord. heart. Today he Hallelujah. comes with the Bible. Praise the Hallelujah. Lord. Hallelujah. The house of God is for the people who are broken and shattered, who are in bondage, who are in addiction. When they come to the house of God, they shall go back home with a new heart. That's why Jesus endured the cross with joy in his heart. ಇದು ದೇವರು ವಾಸುವಂತ ದೇವರ ಮನೆಗೆ ಈ ರೀತಿ ದುಶ್ಚಟದಿಂದ ಇದು ಅನೇಕ ವಿಧವಾದಂತ ದುಶ್ಚಟಕ್ಕೆ ದಾಸರಾಗಿರುವಂತಹ ಅನೇಕ ವ್ಯಕ್ತಿಗಳು ದೇವರ ಮನೆಗೆ ಬರುವಾಗ, ಅವರ ಹಿಂದಿರುಗಿ ಹೋಗುವಾಗ ಹೃದಯ ಪರಿವರ್ತನೆ ಹೊಂದಿ ತಮ್ಮ ಮನೆಗೆ ಹೋಗುವಂತಹ ಆ ಕಾರ್ಯಕ್ಕಾಗಿ ಪ್ರಿಯರೇ ಯೇಸು ಸ್ವಾಮಿ ಆನಂದದೊಂದಿಗೆ ಶಿಲುಬೆ ಯಾತನೆಯನ್ನು ಅನುಭವಿಸಿದ್ರು. Hallelujah. Hallelujah. How can a person who